It's good to see you all here today. I am Swati from 7th standard. I am Danvit. Yakshagana and Asian folk theatre originating from Karnataka. It blends dance, music, dialogues and vibrant costumes to narrate mythological and historical tales. The term Yakshagana fuses Yaksha, denoting nature spirits in Hindu mythology. The performance unfolds open-air stages, often lasting as encourage distinguish this art form. ಯಕ್ಷಗಾನ ಕರ್ನಾಟಕದಿಂದ ಹುಟ್ಟಿಕೊಂಡ ಪ್ರಾಚೀನ ಜಾನಪದ ರಂಗಭೂಮಿ. ಇದು ಪೌರಾಣಿಕ ಮತ್ತು ಐತಿಹಾಸಿಕ ಕಥೆಗಳನ್ನು ನಿರೂಪಿಸಲು ನೃತ್ಯ, ಸಂಗೀತ, ಸಂಭಾಷಣೆ ಮತ್ತು ರೋಮಾಂಚಕ ವೇಷಭೂಷಣಗಳ ಸಂಯೋಜನೆಯನ್ನು ಒಳಗೊಂಡಿದೆ. ಯಕ್ಷಗಾನ ಎಂಬ ಪದವು ಯಕ್ಷ ಮತ್ತು ಗಾನದ ಬೆಸುಗೆ. ಯಕ್ಷ ಎಂದರೆ ಹಿಂದೂ ಪುರಾಣದಲ್ಲಿ ಪ್ರಕೃತಿ ಚೈತನ್ಯಗಳನ್ನು ಸೂಚಿಸುತ್ತದೆ ಮತ್ತು ಗಾನ ಎಂದರೆ ಹಾಡು. ಯಕ್ಷಗಾನ ಪ್ರದರ್ಶನ ತೆರೆದ ಮಂಟಪದಲ್ಲಿ ಸುಮಾರು ಗಂಟೆಗಳ ಕಾಲ ಪ್ರದರ್ಶನಗೊಳ್ಳುತ್ತದೆ. ಈಗ 7ನೇ ತರಗತಿ ವಿದ್ಯಾರ್ಥಿನಿಯರಿಂದ ತಾನಿ ತಂದಾನ ತಂದನಾನ ಎಂಬ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ.
ದೇವನ ದಯದಲ್ಲಿ ದೊರಕಿದ ಪ್ರಸಾದ ದೇವನ ದಯದಲ್ಲಿ ದೊರಕಿದ ಪ್ರಸಾದ ನಾವೆಲ್ಲ ಪಡೆದೇವ ಶಬರೀರ ನಾವೆಲ್ಲ ಪಡೆದೇವ ಶಬರೀರ ಬೇಡರ ಜೀವನ ದಾಸಿಯ ಜ್ಯೋತಿನ ಬೇಡರ ಜೀವನ ದಾಸಿಯ ಜ್ಯೋತಿನ ಬೇಡರ ಜೀವನ ದಾಸಿಯ ಜ್ಯೋತಿನ 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 ಸೊಬಗಿದ ಮಂದಿರ